ಎಲ್ಲ ಪ್ರಮುಖ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಪಾರ್ಟಿಯ ಸಂಘಟನೆಯಲ್ಲಿ ತೊಡಗಿಕೊಂಡಿರುವಂಥ ಕಾರ್ಯಕ್ರಮಗಳು ನಡೀತಾ ಇದೆ. ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 1861 ಬೂತ್ಗಳ ಜೋಡಣೆಗಳು ಕೂಡ ನಡೆದಿದೆ. 495 ಶಕ್ತಿ ಕೇಂದ್ರಗಳು, 61 ಮಹಾಶಕ್ತಿ ಕೇಂದ್ರಗಳು, ಇವೆಲ್ಲವೂ ಕೂಡ 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಕಾರ್ಯಕರ್ತರ ಜೋಡಣೆ, ಸಂಪರ್ಕ ಮತ್ತು ಸಂಘಟನೆಗಳು ನಡೀತಾ ಇರುವಂಥ ಒಟ್ಟು ವ್ಯವಸ್ಥೆಯಡಿ ನಮ್ಮೆಲ್ಲ ಒಟ್ಟಾಗಿ ಕೆಲಸ ಮಾಡುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ನಿಶ್ಚಯವಾಗಿ ಕಳೆದ ಸಾರಿಗಿಂತ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಕ್ಕೆ ಬೇಕಾದ ಎಲ್ಲ ಕಾರ್ಯತಂತ್ರಗಳು ಮತ್ತು ಸಂಘಟನಾತ್ಮಕವಾದ ಚಟುವಟಿಕೆಗಳು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ ಅನ್ನೋದು ನನಗೆ ಅತ್ಯಂತ ಖುಷಿ ಕೊಟ್ಟಂಥ ವಿಚಾರ. ಕೇಂದ್ರ ಸರ್ಕಾರದ ಸಾಧನೆಗಳು, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾರ್ಯಶೈಲಿ ಮತ್ತು ಭಾರತೀಯ ಜನತಾ ಪಕ್ಷದ ಸಂಘಟನಾತ್ಮಕವಾದಂಥ ಚಟುವಟಿಕೆ ನಮ್ಮ ಗೆಲುವಿನ ಅಂತರವನ್ನು ಹೆಚ್ಚಿಸ್ತದೆ ಅನ್ನೋದು ನಮ್ಮ ನಂಬಿಕೆ. ದುರಾದೃಷ್ಟಕ್ಕೆ ರಾಜ್ಯ ಸರ್ಕಾರದ ಗೊಂದಲಗಳು ಕೂಡ ಒಂದಷ್ಟು ಸಾರ್ವಜನಿಕ ಜೀವನದಲ್ಲಿ ಚರ್ಚೆ ಆಗ್ತಾ ಇದೆ. ಸಂವಿಧಾನವನ್ನು ಉಳಿಸಬೇಕು ಅಂತೇಳಿ ಸಿದ್ದರಾಮಯ್ಯನವರು ಒಂದು ಸಮಾವೇಶವನ್ನು ಮಾಡ್ತಾರೆ ಬೆಂಗಳೂರಿನಲ್ಲಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ. ಸಂವಿಧಾನದ ಬಗ್ಗೆ ಯಾರೇ ಏನೇ ಕಾರ್ಯಕ್ರಮ ಮಾಡಿದರೂ ಕೂಡ ನಾವು ಗೌರವಿಸಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿ, ನಮಗದು ಖುಷಿ. ದುರಾದೃಷ್ಟಕ್ಕೆ ಸಂವಿಧಾನ ಉಳಿಸಿ ಅಂತೇಳುವಂಥ ಒಂದು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವಾಗಿ ಪರಿವರ್ತನೆ ಮಾಡಿ ದೇಶದ ಪ್ರಧಾನಮಂತ್ರಿಯನ್ನು ನಿಂದಿಸುವಂಥ ಕುಕೃತ್ಯಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದು ಅತ್ಯಂತ ನೋವಿನ ಸಂಗತಿ ಅನ್ನೋದನ್ನು ಉಲ್ಲೇಖ ಮಾಡಬೇಕಾಗಿದೆ. ಒಂದು ಹೆಜ್ಜೆ ಮುಂದೋಗಿ ಅವರ ಚಟುವಟಿಕೆಗಳನ್ನು ಗಮನಿಸಿದರೆ ಸಂವಿಧಾನಕ್ಕೆ ಧಕ್ಕೆ ಬಂದಿದೆ ಅನ್ನುವಂಥ ಅಪಪ್ರಚಾರದಲ್ಲಿ ತೊಡಗಿಸಿಕೊಂಡು ಕೇಂದ್ರ ಸರ್ಕಾರವನ್ನು ಅಪರಾಧ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ, ಭಾರತದ ಪ್ರಧಾನಮಂತ್ರಿಯನ್ನು ದೂಷಣೆ ಮಾಡಲಿಕ್ಕೆ ಸರ್ಕಾರಿ ಖರ್ಚನ್ನು ಮಾಡಿರುವಂಥ ಸಿದ್ದರಾಮಯ್ಯನವರು ಈ ದೇಶದ ಸ್ವಾತಂತ್ರ್ಯಕ್ಕೆ ಸವಾಲೊಡ್ಡಿದ, ಭಾರತದ ಶಿರಸ್ಸಾಗಿರುವಂಥ ಕಾಶ್ಮೀರ ಆಕ್ರಮಿತ ಕಾಶ್ಮೀರ ಅಂತ ಘೋಷಣೆ ಮಾಡಿದ, ಭಾರತಕ್ಕೆ ತೊಂದರೆ ಕೊಡುವಂಥ ಇರುವಂಥ ಪಾಕಿಸ್ತಾನ ಪ್ರೇರಿತ ಉಗ್ರಗಾಮಿಗಳನ್ನು ಬೆಂಬಲಿಸಿ ಮಾತನಾಡಿದ ಮತ್ತು ಭಾರತದ ವಿಚಾರಧಾರೆಗಳಿಗೆ, ಭಾರತದ ರಾಜಕಾರಣಕ್ಕೆ, ಭಾರತದ ಸಾರ್ವಭೌಮತೆಗೆ ಸವಾಲೊಡ್ಡಿದ ಬ್ರಿಟನ್ ಲೇಖಕಿ ನಿತಿನ್ ಕೌಲ್ ರವರನ್ನು ಒಬ್ಬ ವಿವಾದಾತ್ಮಕವಾದಂಥ ಲೇಖಕಿ, ಗೊಂದಲವನ್ನು ಸೃಷ್ಟಿ ಮಾಡಿ ಭಾರತದ ಸಮಗ್ರತೆಗೆ ಸವಾಲೊಡ್ಡಿದಂಥ ಲೇಖಕಿ, ಅವರನ್ನು ಕರ್ನಾಟಕದ ಜನರ ಟ್ಯಾಕ್ಸಿನ ಹಣದಲ್ಲಿ ಕರೆಸಿ ಅವರಿಂದ ಸಂವಿಧಾನಾತ್ಮಕವಾದ ಸಭೆಯಲ್ಲಿ ಭಾಷಣ ಮಾಡುವಂಥ ವಿಫಲ ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ ಮಾಡ್ತು. ರಾಜಕಾರಣದಲ್ಲಿ ಟೀಕೆ ಮಾಡಲಿಕ್ಕೆ, ಟಿಪ್ಪಣಿ ಮಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ಅವಕಾಶಗಳಿದೆ. ಆದರೆ ಭಾರತದ ವಿರೋಧಿ ನಿಲುವನ್ನು ಹೊಂದಿರುವಂಥ ಆ ವಿವಾದಾತ್ಮಕವಾದ ಲೇಖಕಿಯನ್ನು ಕರ್ಕೊಂಡು ಬಂದು ಇಲ್ಲಿ ಭಾಷಣ ಮಾಡಬೇಕು ಕರ್ನಾಟಕದ ಜನರ ತೆರಿಗೆ ಹಣದಲ್ಲಿ ಅನ್ನುವಂಥ ವಿಚಾರಕ್ಕೆ, ದುಸ್ಸಾಹಸಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಕೈಗಿತ್ತು. ಯೋಗಾನುಯೋಗ ಕೇಂದ್ರ ಸರ್ಕಾರದ ಪಡೆ, ಕೇಂದ್ರ ಸರ್ಕಾರದ ತಂಡ ಅವರ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವ್ರನ್ನ ವಾಪಸ್ ಕಳಿಸುವಂಥ ಕೆಲಸಗಳು ಮಾಡಿ. ಆದ್ದರಿಂದಾಗಿ ಸಿದ್ದರಾಮಯ್ಯನವರ ಸರ್ಕಾರ ಸ್ವಾತಂತ್ರ್ಯ ಹೆಸರಿನಲ್ಲಿ, ಸಂವಿಧಾನದ ಹೆಸರಿನಲ್ಲಿ ಗೊಂದಲವನ್ನು ನಿರ್ಮಿಸಿ ಮಾಡುವಂಥ ಕೆಟ್ಟ ಕೆಲಸಕ್ಕೆ ಕೈಕ್ಕಿರುವಂಥದ್ದು ಅತ್ಯಂತ ನೋವಿನ ಸಂಗತಿ ಅನ್ನೋದನ್ನು ಉಲ್ಲೇಖ ಮಾಡಬೇಕಾದಂಥ ಅವಶ್ಯಕತೆಗಳು ಇದೆ. ಹಿರಿಯ ರಾಜಕಾರಣಿ, 50 ವರ್ಷ ರಾಜಕಾರಣ ಮಾಡಿದವರು ಸಂವಿಧಾನಕ್ಕೆ ಧಕ್ಕೆ ಬಂದಿದೆ ಅಂತಾರೆ. ನಾವು ವೇದಿಕೆ ಮೂಲಕ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಿನ್ನೆಯೂ ಕೇಳಿದ್ವಿ, ಇವತ್ತು ಕೇಳ್ತಾ ಇದ್ದೇವೆ. ತುರ್ತು ಪರಿಸ್ಥಿತಿ ತಂದವರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅವರ ತಂಡ ರಚನೆ ಮಾಡಿರುವಂಥ ಸಂವಿಧಾನವನ್ನು 80 ಸಾರಿ ತಿದ್ದುಪಡಿ ಮಾಡಿದವರು ಯಾರು? ತ್ರಿವಳಿ ತಲಾಖಿಗೆ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪನ್ನು ನಿರಾಕರಿಸಿ ಶಾಬಾನು ಪ್ರಕರಣದಲ್ಲಿ ಕಾಯ್ದೆನೇ ತಿದ್ದುಪಡಿ ಮಾಡಿದಂಥ ಪುಣ್ಯಾತ್ಮರು ಯಾರು? ತುರ್ತು ಪರಿಸ್ಥಿತಿಯಿಂದ ಈ ಭಾರತ ದೇಶದಲ್ಲಿ ಹೇರಿ ಅಲಹಾಬಾದ್ ಹೈಕೋರ್ಟ್ ಕೊಟ್ಟಿರುವಂಥ ತೀರ್ಪನ್ನು ವಿರೋಧಿಸಿ ತುರ್ತು ಪರಿಸ್ಥಿತಿಯನ್ನು ಭಾರತದ ಮೇಲೆ ಹೇರಿ ಭಾರತದ ಸಂವಿಧಾನಕ್ಕೆ ಧಕ್ಕೆ ತಂದಿರುವಂಥ ಪುಣ್ಯಾತ್ಮರು ಯಾರು ಅನ್ನುವ ವಿಚಾರಗಳು ಸಾರ್ವತ್ರಿಕವಾಗಿ ಚರ್ಚೆ ಆಗಬೇಕಾದಂಥ ಅವಶ್ಯಕತೆಗಳಿದೆ. ಕಾಂಗ್ರೆಸ್ಸಿನ ಖರ್ಗೆ ಅಂತ ಹಿರಿಯ ಮುಖಂಡರು ಒಂದು ಸಾರಿ ನೆನಪು ಮಾಡಿಕೊಳ್ಬೇಕು. ತುರ್ತು ಪರಿಸ್ಥಿತಿ ತರುವುದರ ಮೂಲಕ ಈ ದೇಶದ ವಾಕ್ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯಗಳೆಲ್ಲವನ್ನೂ ಎಲ್ಲದಕ್ಕೂ ಧಕ್ಕೆ ಮಾಡಿ
ಅಟಲ್ಜಿಯವರು, ಅಡ್ವಾಣಿಜಿಯವರು, ಜಯಪ್ರಕಾಶ್ ನಾರಾಯಣರಂಥ ಹಿರಿಯರನ್ನು ಜೈಲಿಗೆ ತಳ್ಳಿದಂಥ ಪುಣ್ಯಾತ್ಮರಿಗೆ ಇವತ್ತು ಸಂವಿಧಾನಕ್ಕೆ ಧಕ್ಕೆ ತಂದಿದೆ ಅನ್ನುವಂಥ ಮಾತಾಡಲಿಕ್ಕಿರುವಂಥ ನೈತಿಕವಾದಂಥ ಶಕ್ತಿ ಆದರೂ ಏನು ಅನ್ನುವಂಥ ಚರ್ಚೆ ಇಡೀ ದೇಶ ಮತ್ತು ರಾಜ್ಯದಲ್ಲಿ ನಡೀತಾ ಇದೆ ಅಂತನಿಸುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ತಾ ಇರೋದು ಕೇವಲ ರಾಜಕಾರಣಕ್ಕೆ ಬಿಟ್ಟರೆ ಬೇರೆ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎದುರುಗಡೆ ಒಬ್ಬ ಸಾಮಾನ್ಯನ ನಿಲ್ಲಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದವರು ಯಾರು ಕೇಳಿದರೆ ಕಾಂಗ್ರೆಸ್ ಪಕ್ಷ ಅಂತೇಳಿ ಇತಿಹಾಸ ಹೇಳುತ್ತೆ. ನೂರಾರು ಎಕರೆ ಜಾಗದಲ್ಲಿ ಅನೇಕ ರಾಷ್ಟ್ರ ನಾಯಕರ ಸ್ಮಾರಕಗಳಾದಾಗ ಇಲ್ಲಿಗೆ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 10 ಅಡಿ ಜಾಗ ಕೊಡದಿರುವಂಥ ಪುಣ್ಯಾತ್ಮರು ಯಾರು ಕೇಳಿದರೆ ನೇರವಾಗಿ ಕಾಂಗ್ರೆಸ್ ಸರ್ಕಾರದ ಕಡೆ ಇವತ್ತು ಬೊಟ್ಟು ಮಾಡುತ್ತೆ ಜಗತ್ತು. ಅವರು ಸಂಸ್ಕಾರ ಮಾಡಲಿಕ್ಕೆ 10 ಅಡಿ ಜಾಗ ದೆಹಲಿಯಲ್ಲಿ ಕೊಟ್ಟಿಲ್ಲ, ಮುಂಬೈಗೆ ಸಾಗಿಸ್ಬೇಕಾಯಿತು. ಇಂಥ ಹಿನ್ನೆಲೆಯಲ್ಲಿ ಇವತ್ತು ಕೇವಲ ರಾಜಕಾರಣಕ್ಕೋಸ್ಕರ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಉಲ್ಲೇಖ ಮಾಡುವಂಥ ಪರಿಪಾಠವನ್ನು ಕಾಂಗ್ರೆಸ್ ಸರ್ಕಾರ ಇಟ್ಟುಕೊಂಡಿದೆ ಅನ್ನೋದನ್ನು ಗಮನಿಸಬೇಕಾದಂಥ ಅವಶ್ಯಕತೆಗಳಿದೆ. ಮೋದಿಯವರು ಬಂದ ನಂತರ 370 ರದ್ದು ಮಾಡಿ ನಾನು ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವು ಸೇರಿದಂತೆ ಮೀಸಲಾತಿ ಬಗ್ಗೆ ಒಲವುಳ್ಳಂಥ ಎಲ್ಲ ಮುಖಂಡರಿಗೆ ವಿನಂತಿ ಮಾಡ್ತೇನೆ. ಕಾಶ್ಮೀರದಲ್ಲಿ ಮೀಸಲಾತಿ ಇರಲಿಲ್ಲ, ಕಾಶ್ಮೀರದಲ್ಲಿ ಪ್ರಜಾಸತ್ತಾತ್ಮಕವಾದ ಆಡಳಿತ ಇರಲಿಲ್ಲ, ಭಯೋತ್ಪಾದಕರ ಆಡಳಿತ ನಡೀತಾ ಇತ್ತು. ಅದನ್ನು ಸರಿದಾರಿಗೆ ತಂದು ಅಲ್ಲಿ ರಾಷ್ಟ್ರೀಯತೆ ಬೀಜವನ್ನು ಬಿತ್ತಿ ಅಲ್ಲಿ ಮೀಸಲಾತಿಯನ್ನು ತಂದು 32,000 ಕೋಟಿ ರೂಪಾಯಿ ಕಾಮಗಾರಿಗೆ ಚಾಲನೆ ಕೊಟ್ಟು ಇವತ್ತು ಕಾಶ್ಮೀರ ಅನ್ನೋದೊಂದು ಸ್ವಿಟ್ಜರ್ಲ್ಯಾಂಡಿಗೆ ಸಮನಾಗಿದೆ ಅನ್ನುವಂಥ ಭಾವನೆ ಬರುವಂಥ ವಾತಾವರಣ ಬಂತಲ್ಲ ಈ ದೇಶದಲ್ಲಿ. ಅದಕ್ಕೆ ಕಾರಣೀಭೂತರಾದವರು ನರೇಂದ್ರ ಮೋದಿ ಅಂತೇಳಿ ಒಂದು ಕಾಲದಲ್ಲಿ ಕಲ್ಲು ಹೊಡೆದ ಅಪರಾಧಿ ಸ್ಥಾನದಲ್ಲಿದ್ದ ಯುವಕರು ಸಾರ್ವತ್ರಿಕವಾಗಿ ಮೋದಿಯನ್ನು ಪ್ರಶಂಸೆ ಮಾಡುವಂಥ ಮಟ್ಟಕ್ಕೆ ಕಾಶ್ಮೀರ ಬದಲಾಗಿದೆ. ಯಾರ ಕಾರಣ ಇದಕ್ಕೆ? ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು ರಾಜಕಾರಣಕ್ಕೋಸ್ಕರ ಏನಾದರೂ ಮಾಡಬೇಕು, ಏನನ್ನಾದರೂ ಮಾಡಬೇಕು ಅನ್ನುವಂಥ ಕಲ್ಪನೆಗಳನ್ನು ಬದಿಗೊತ್ತಿ ದೇಶದ ಐಕ್ಯತೆ ಮತ್ತು ಸಮಗ್ರತೆ ಬಗ್ಗೆ ಗಮನ ಕೊಡಬೇಕಾದಂಥ ಅವಶ್ಯಕತೆಗಳಿದೆ ಅನ್ನೋದನ್ನು ನೆನಪು ಮಾಡಿ, ಯಾಕೋ ಗೊತ್ತಿಲ್ಲ ರಾಹುಲ್ ಗಾಂಧಿಯವರು ಪುನಃ ಭಾರತ್ ಜೋಡೋ ಮಾಡಲಿಕ್ಕೆ ಹೊರಟಿದ್ದಾರೆ. ಭಾರತ ಒಡೆದದ್ದು ಯಾರು ಕೇಳಿದರೆ ಇದೇ ಕಾಂಗ್ರೆಸ್ ಪಕ್ಷದ ಮುಖಂಡರು ಅಂತೇಳಿ ಇತಿಹಾಸ ಹೇಳುತ್ತೆ. ಅಂಥ ಸಂದರ್ಭದಲ್ಲಿ ಮತ್ತೆ ಭಾರತವನ್ನು ಒಂದುಗೂಡಿಸಿದ್ದು ಯಾರು ಕೇಳಿದರೆ ನರೇಂದ್ರ ಮೋದಿಯವರು ಅಂತೇಳಿ ದಾಖಲೆಗಳು ಹೇಳ್ತವೆ. ಹಾಗಾಗಿ ಒಂದು ಕಾಲದಲ್ಲಿ ಭಾರತವನ್ನು ಒಡೆದವರು ಇಂದು ಭಾರತವನ್ನು ಜೋಡಿಸಿದ ನಂತರ ಮತ್ತೆ ಭಾರತ ಜೋಡಿಸಿ ಅಂತ ಹೇಳುವಂಥ ಯಾತ್ರೆ ಮಾಡೋದು ಕೇವಲ ರಾಜಕಾರಣದ ನಾಟಕ ಅಲ್ಲದೆ ಬೇರೇನೂ ಅಲ್ಲ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ.